ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಒಂದು ಕಡೆಯಿಂದ ರಾತ್ರಿ ತಂಪಿನಲ್ಲಿ ತೇರಿರ್ಬೋದು ಅಥವಾ ಇನ್ನಿತರ ದೇವರ ಕಾರ್ಯವನ್ನು ನೋಡುವಂತಹ ಖುಷಿ ಆದರೆ, ಮತ್ತೊಂದು ಕಡೆ ಹಗಲು ಹೊತ್ತಿನಲ್ಲಿ ಬಂದು ದೇವರ ದರ್ಶನವನ್ನು ಮಾಡುವಂಥದ್ದು, ಇಲ್ಲಿರ್ತಕ್ಕಂತಹ ಸಂತೆಯನ್ನು ಸುತ್ತುವಂತಹದ್ದು ಇಲ್ಲಿನ ಭಕ್ತಾದಿಗಳ ನಿತ್ಯ ನಿರಂತರವಾದಂಥ ಒಂದು ಕೆಲಸದ ರೀತಿಯಲ್ಲಿ ಆಗಿ ಹೋಗಿದೆ. ಈಗ ನಾವು ಇರುವಂತಹದ್ದು ಬಹಳ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ. ವಾ ಸೆಕೆ ಮಾರ್ರೆ ಅಂತ ಹೇಳ್ಕೊಂಡು ಜನ ಬರ್ತಾ ಇದ್ದಾರೆ. ಇದಕ್ಕೆ ವಾಸೆಕೆಲೆ ಪಡು ಎಂಕಲ್ನ ಮಜ್ಜಿಗೆ ಉಂಡು ನಿಖಲು ಪಡೆದು ಬೋಲೆ ಎಂದು ಬಂದಿದ್ದು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಮಜ್ಜಿಗೆ ಸೇವೆಯನ್ನ ಇಲ್ಲಿ ಕಲ್ಪಿಸ್ತಾ ಇದ್ದಾರೆ. ಬಹಳಷ್ಟು ಜನ ಬಂದು ಇಲ್ಲಿ ಮಜ್ಜಿಗೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಬಹಳ ಶಿಸ್ತುಬದ್ಧವಾಗಿ ಈ ಮಜ್ಜಿಗೆ ಸೇವೆಯನ್ನ ಇವರು ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ನಾವು ಮೊದಲಿಗೆ ಇಲ್ಲಿ ಮಜ್ಜಿಗೆ ಕುಡಿದವರನ್ನ ಮಾತನಾಡಿಸ್ತಾ ಇಲ್ಲಿ ಒಬ್ರು ಮಜ್ಜಿಗೆ ಕುಡಿತಾ ಇದ್ದಾರೆ. ಇವ್ರ ಹತ್ರ ಮಾತಾಡ್ತಾರೆ. ಸರ್ ನಮಸ್ತೆ, ಹೇಳಿ. ನಿಮ್ಮ ಹೆಸರೇನು? ಬಾಲಕೃಷ್ಣ ಕೊಳ್ತಾ ಅಂತ ಹೇಳಿ. ಯಾವುದು? ಬಾಲಕೃಷ್ಣ ಕೊಳ್ತಾ ಅಂತ. ಓಕೆ, ಈಗ ಮಜ್ಜಿಗೆಯನ್ನು ಕುಡಿತಿದ್ರಿ, ಇದು ಎಷ್ಟು ಅಗತ್ಯ ಈ ಒಂದು ಬಿಸಿಲಿಗೆ ಅಂತ? ಈಗ ಈ ಬಿಸಿಲಿಗೆ ಒಳ್ಳೆ ಬಾಯಾರಿಕೆ ಆಗುತ್ತೆ ನೋಡಿ. ಮತ್ತೆ ಸಹ ಮಜ್ಜಿಗೆ ನೀರು ಕುಡಿದ್ರೆ ಭಾರಿ ಒಳ್ಳೇದು. ಬಾಕಿ ಇದಕ್ಕಿಂತ ಸ್ವೀಟ್ ತಗೊಳ್ಳೋ ಬದಲು ಇದೆಲ್ಲ ಭಾರಿ ಒಳ್ಳೇದು. ದೇಹಕ್ಕೆ ಒಳ್ಳೇದು, ಸುಖಕ್ಕೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಇವ್ರದ್ದು ಸೇವೆಯ ಬಗ್ಗೆ ಏನು ಹೇಳ್ತೀರಾ? ಸೇವೆಗೆ ಇವರು ನಿರಂತರ ಎಷ್ಟು ವರ್ಷದಿಂದ 41 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ಭಾರಿ ಉತ್ತಮವಾದ ಸೇವೆ. ಎಲ್ಲರಿಂದ ಕಲೆಕ್ಟ್ ಮಾಡಿ ಇದೊಂದು ಸೇವೆ ಕೊಡುವಂಥದ್ದು ಉತ್ತಮ ಸೇವೆ. ನಮಸ್ತೆ, ಹೇಗಿತ್ತು ಮಜ್ಜಿಗೆ? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಖುಷಿ ಅಣ್ಣ? ಖುಷಿ. ಸೆಕೆಯ ಒಂದು ಈ ದೊಂಬುಗೆ ಎಂಚ ತುಂಬ ಒಂಜಿ ತಂಪು ಒಂಜಿ ನೇಪಳ ಇಪ್ಪುಂಡು ಮಗಳ ಖುಷಿ ಎಂಚೆತ್ತನು? ಸೂಪರ್ ಇತ್ತು. ಅಲೆ ಅಲೆ ಸೂಪರ್ ಇತ್ತು. ಸೂಪರ್ ಇತ್ತು. ಖುಷಿ ಅಣ್ಣ. ಮಾಲಿಂಗೇಶ್ವರ ಹೆಸರು ಸೂಪರ್ ಇತ್ತು. ಸೂಪರ್. ಅಮ್ಮ ನಮಸ್ತೆ. ನಮಸ್ತೆ. ಏನಬ್ಬುತ್ತಾರೆ? ಈ ದೊಂಬುಗೆ ಈ ಎಲೆ ಭಾರಿ ಖುಷಿ ಆಪುಂಡು ಎಂಕ್ಲೆ ಪೂರ. ನಾನು ಸರ್ಬತ್ ಅಲ್ಪ ಒಂದು ಇಂಚಿನ ಮಾಲ್ಟ್ ಉಂಡು, ಪಾನ್ಕಂಡು ಇಂಚಿದೊಂದು ಉಂಡು ಎಂಕ್ಲ ಅಲೆ ಉಂಡು. ಎಂಕ್ಲ ಮನಸ್ಸು ಸಂಪಾಂಡು ತೊಂದರೆ ಎಂಚೆತ್ತನಲೆ ಅಲೆ ಭಾರಿ ಎಡ್ಡೆ ಅಲೆ ಭಾರಿ ತಂಪು ದೊಂಬುಗು ಭಾರಿ ಖುಷಿ ಆಂಡು ತುಂಬ ಹೃದಯದ ಧನ್ಯವಾದಗಳು. ಅಲ್ಲ ಎಂಚಂಡು ಪುಟ ಎಂಚಂಡು ಎಡ್ಡೆಂಡ ಪಲ್ಯ ಬಾಬಾ ಎಡ್ಡೆಂಡ ಸೋಕುಂಡ ಬಾಜಲಾತಿತ್ತನ ಪಲ್ಯ ಬಾಬಾ ಪೂರ್ತಿ ಬರಿಯಾರ ಎಂಚೆತ್ತದು ಪಲ್ಯ ಏನ ಪುದರಿನ ನಾವ್ ಏನ್ ಚೈತಂಡೆ ಬಂದೆ ನೋಡಿ. ಅವಳು ಹೇಳ್ತಾ ಇದಾರೆ. ಈಗ ಇಲ್ಲಿ ಎಲ್ಲರೂ ಕೂಡ ಮಜ್ಜಿಗೆಯನ್ನ ಕುಡಿತಾ ಇರುವಂತದ್ದು, ಮಜ್ಜಿಗೆಯನ್ನ ಸ್ವೀಕರಿಸ್ತಾ ಇರುವಂತದ್ದು. ಇಲ್ಲೊಂದು ಪುಟ್ಟ ಬಾಲಕಿದ್ದಾರೆ. ಯಾವ್ದು ಬುದಾರೆ? ದೀಕ್ಷಾ ಎಂಚೆತ್ತನು ಸೋಕುಂಡ ಏತ್ ಲೋಟೆ ಬರ್ಪ ಯಾವ ಅಂಚಿ ಬೊಕ್ಕ ಅಂಚಿ ತಿರುಗದ ಕೂಡ ಬರ್ಪನ ಇಜ್ಜ ಅಜ್ಜಿ ಎಂಚಲ್ಲರೆ ಎಂಚ ಮಜ್ಜಿಗೆ ಎಡ್ಡೆಂಡ ಖುಷಿ ಅಂಡೇರೆಗೆ ಗುಡಂಜಿ ಲೋಟೆ ಬೋಡ ಬನ್ಪೆ. ಇದು ಮಜ್ಜಿಗೆ ಸೇವೆಯನ್ನ ನಿರಂತರವಾಗಿ ಇಲ್ಲಿ ಮಾಡ್ತಾ ಇರ್ತಂಥದ್ದು ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು. ಇವರು ಮಾಡ್ತಾ ಇರುವಂಥದ್ದು ಇದನ್ನ ಇಷ್ಟಕ್ಕೆ ಹೀಗೆ ಮಾಡುತ್ತಾ ಇರುವುದಲ್ಲ, ಬದಲಾಗಿ ಮಿಕ್ಸಿಂಗ್ ಕೂಡ ಮಾಡ್ತಾರೆ. ಒಂದಷ್ಟು ಜನ ಹೀಗೆ ಮಜ್ಜಿಗೆಯನ್ನ ತಂದು ಕೊಡ್ತಾರೆ ನೋಡಿ. ಇದು ಅವರವರ ಮನೆಯಿಂದ ಮಜ್ಜಿಗೆಯನ್ನು ತಂದು ಕೊಡುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಜ್ಜಿಗೆಯನ್ನು ತಂದು ಕೊಡುವಂಥವರು ಕೂಡ ಇದ್ದಾರೆ. ಈ ಸತ್ಯಸಾಯಿ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಾನು ಪ್ರಸನ್ನ ಭಟ್ ಅಂತೇಳಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಜಿಲ್ಲಾಧ್ಯಕ್ಷ ನಾನು. ನಾವು ಈಗ ಪುತ್ತೂರು ಸತ್ಯಸಾಯಿ ಸೇವಾ ಸಮಿತಿ ಅಂತ ಇದೆ. ಅದು ಸುಮಾರು 150 ಜನ ನಾವು ಸದಸ್ಯರಿದ್ದೇವೆ. ಈ ಸತ್ಯಸಾಯಿ ಸಂಸ್ಥೆಗಳಂತ ಹೇಳಿದ್ರೆ ಆಲ್ ಓವರ್ ದಿ ವರ್ಲ್ಡ್ ಉಂಟು. ಸುಮಾರು 200 ದೇಶಗಳಲ್ಲಿ ಉಂಟು. ನಮ್ಮದು ಮುಖ್ಯವಾಗಿ ಸೇವೆ ಮತ್ತು ಆಧ್ಯಾತ್ಮಿಕತೆಯನ್ನು ಮತ್ತು ಜನರಲ್ಲಿ ಮೂಡಿಸುವಂಥದ್ದು. ನಾವು ಆ ಒಂದು ಸೇವೆಯ ಮೂಲಕ ನಾವು ಸ್ವಾಮಿಯ ಒಂದು ಸೇವೆ ಭಕ್ತಿಯನ್ನು ಮಾಡುವಂಥದ್ದು. ಬರೀ ಭಜನೆ ಇದೆ ನಮ್ಮಲ್ಲಿ. ನಾವು ಸೇವೆ ಮಾಡ್ತೇವೆ, ವೈದ್ಯಕೀಯ ಸೇವೆ ಮಾಡ್ತೇವೆ, ಹಲವಾರು ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಸೊ ಈ ಭಾರತದಲ್ಲಂತೂ ಸುಮಾರು ಪ್ರತಿಯೊಂದು ರಾಜ್ಯದಲ್ಲೂ ಇದೆ, ಪ್ರತಿಯೊಂದು ರಾಜ್ಯ ಸಂಸ್ಥೆ ಇದೆ, ಅದರ ಜಿಲ್ಲಾ ಸಂಸ್ಥೆ ಇದೆ.
ಅದರಲ್ಲಿ ಪ್ರತಿ ಸಮಿತಿಗಳಿವೆ. ನಮ್ಮ ಜಿಲ್ಲೆಯಲ್ಲಿ ಈಗ 9 ಸಮಿತಿಗಳಿವೆ ಮತ್ತು 7 ಭಜನಾ ಮಂಡಳಿಗಳಿವೆ. ಒಟ್ಟು 16 ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಅದರಲ್ಲಿ ಒಂದು ಸೇವಾ ಕಾರ್ಯಗಳಲ್ಲಿ ಇದೊಂದು ಸೇವಾ ಕಾರ್ಯ ಅಷ್ಟೇ. ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತೇವೆ. ಇದು ಮಜ್ಜಿಗೆ ನೀರಿನ ಸೇವೆ 41 ವರ್ಷಗಳಿಂದ ನಾವು ಇಲ್ಲಿಗೆ ಮಾಡ್ತಾ ಇದ್ದೇವೆ. ಇಲ್ಲಿ ಹಲವು ಭಕ್ತರು ಬಂದು ಬಹಳ ಇದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ನಾವು ಮಜ್ಜಿಗೆ ಸಂಗ್ರಹಿಸುವಂಥದ್ದು ನಮ್ಮ ಪುತ್ತೂರು ಆಸುಪಾಸಿನ ಗ್ರಾಮಗಳಿಂದ ಅಥವಾ ಊರುಗಳಿಂದ ಬರ್ತದೆ. ಇಲ್ಲಿ ಮಜ್ಜಿಗೆ ನೀವು ಹೇಳಿದಾಗೆ ಅದನ್ನು ಪಾಕ ಮಾಡಿ ಅದಕ್ಕೆ ಶುಂಠಿ, ಹಸಿಮೆಣಸು ಮತ್ತು ನಿಂಬೆಹಣ್ಣು ಮತ್ತು ಇದು ಕರಿಬೇವಿನ ಸೊಪ್ಪು ಇತ್ಯಾದಿಗಳು ಹಾಕಿ ಪಾಕ ಮಾಡಿ ಅದು ಕುಡಿಯುವ ನೀರಿನ ಒಂದು ಹದಕ್ಕೆ ತಂದು ಅದನ್ನು ನಾವು ಭಕ್ತಾದಿಗಳ ದಾಹವನ್ನು ತಣಿಸುವ ಉದ್ದೇಶದಿಂದ ಕೊಡ್ತಾ ಇದ್ದೇವೆ. ಹೇಗೆ ಮಿಕ್ಸ್ ಮಾಡ್ತೀರಿ ಸ್ವಲ್ಪ ತೋರಿಸಿ. ನೋಡಿ ಇಲ್ಲಿ ಮಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀವಿ. ಇದನ್ನ ಹೀಗೆ ಮಿಕ್ಸ್ ಮಾಡಿ ಮತ್ತೆ ಬೇರೆ ಬೇರೆ ಮಜ್ಜಿಗೆಯನ್ನ ಇದಕ್ಕೆ ಜೋಡಣೆ ಮಾಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಇದು ಕೊಡಿ ಸರ್. ನೋಡಿ ಏನಿದು ಕಾಯಿ ಮೆಣಸಿನ ಒಂದು ಬಜ್ಜಿ ಅಥವಾ ಗೊಜ್ಜು ಪೇಸ್ಟ್. ಇದು ಶುಂಠಿಯ ಪೇಸ್ಟು. ಅದರ ಜೊತೆಗೆ ಉಪ್ಪು ಮತ್ತು ಲಿಂಬೆ ರಸಕ್ಕೆ ಬೇಕಾದಂಥ ಲಿಂಬೆಹಣ್ಣ ಇಲ್ಲಿ ಇಟ್ಟಿದ್ದಾರೆ. ಬಹಳ ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಮಜ್ಜಿಗೆ ಸೇವೆಯನ್ನು ಕಾಟಾಚಾರಕ್ಕೆ ಮಾಡುವುದಲ್ಲ, ಬದಲಾಗಿ ಮಜ್ಜಿಗೆ ಸೇವೆಯಲ್ಲಿಯೂ ಕೂಡ ಸಂಪೂರ್ಣವಾದಂಥ ಭಕ್ತಿಯನ್ನು ತುಂಬಿಕೊಂಡು ಮಾಡ್ತಾ ಇರುವಂಥ ಸೇವೆ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಿಕ್ಸಿಂಗನ್ನು ಮಾಡಿ ಹಂಚ್ತಾ ಇದ್ದಾರೆ. ಇಲ್ಲಿ ಹಂಚ್ತಾ ಇರುವಂಥವರನ್ನು ಕೂಡ ನಾವು ಮಾತನಾಡಿಸಬೇಕಾಗ್ತದೆ. ಯಾಕೆಂತಂದರೆ ಅವರು ನಿತ್ಯ ನಿರಂತರವಾಗಿ ಹಂಚ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ತಮ್ಮ ಒಂದು ಜವಾಬ್ದಾರಿಯನ್ನ ತಮ್ಮದೊಂದು ಕಾಯಕವನ್ನು ಹೀಗೆ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕುಡಿತಾ ಇರುವವರನ್ನ ಈಗ ಬಲಭಾಗದಿಂದ ಅಂದ್ರೆ ಅವ್ರು ಕುಡಿತಾ ಇದ್ದಾರೆ, ಲೈನಲ್ಲಿ ಕುಡಿತಾ ಇದ್ರೆ ಇವರು ಕೊಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸುವ. ಅಮ್ಮ ನಮಸ್ತೆ. ಎಷ್ಟು ವರ್ಷದಿಂದ ಮಜ್ಜಿಗೆ ಕೊಡ್ತಿದ್ದೀರಿ? 41 ವರ್ಷ, 41ನೇ ವರ್ಷ ಈಗ. ಅಲ್ಲ, ನೀವು ಎಷ್ಟು ವರ್ಷದಿಂದ ಬರ್ತೀರಿ? ಶುರುವಿಂದಲೇ ಬಂದೇನೆ, ಶುರುವಿಂದಲೇ. ಎಂತ ಹೆಸರು? ಶಾರದಾ. ಹೇಗೆ ಅಮ್ಮ ಬದಲಾವಣೆ ಹೇಗಾಯ್ತು? ಆರಂಭದಿಂದ 41ನೇ ವರ್ಷದ ತನಕ ಹೇಗೆ ಬದಲಾವಣೆ ಆಗ್ತಾ ಬಂತು? ತುಂಬಾ ಜನ ಸೇರಿದ್ದಾರೆ ಈಗ, ಮೊದಲಿಗಿಂತ ಜನ ಜಾಸ್ತಿ ಆಗಿದೆ. ಎಲ್ಲರೂ ಖುಷಿ ಪಡ್ತಾರೆ ಮಜ್ಜಿಗೆ ಕುಡಿಯುವಾಗ. ಖುಷಿ, ನಮಗೂ ಖುಷಿ ಆಗ್ತದೆ. ನೀವು ಕುಡಿದ್ರಾ? ನಾನು ಕುಡಿದಿದ್ದೇನೆ. ಹೌದು. ನಮಸ್ತೆ. ಶ್ರೀ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇದರ ವತಿಯಿಂದ 41ನೇ ವರ್ಷದ ಮಜ್ಜಿಗೆ ಸೇವೆ ನಡೀತಾ ಇದೆ. ಅದಕ್ಕೆ ನಮ್ಮ ಮಹಿಳಾ ಸಂಯೋಜಕರೆಲ್ಲ ಸೇರಿ ನಮ್ಮ ಪುರುಷ ಸಂಯೋಜಕರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಈ ಕೈಂಕರ್ಯದಲ್ಲಿ ಮಹಿಳೆಯರು ಸಾಧಾರಣ 40ರಿಂದ 50 ಮಹಿಳೆಯರು ನಾವು ಜೊತೆಗೂಡ್ತೇವೆ. ಇದರ ತಯಾರಿಕೆಯಲ್ಲಿ ಕೂಡ ಬಹಳ ದೊಡ್ಡ ಪಾತ್ರ ವಹಿಸ್ತೇವೆ. ಶುಂಠಿ ಮೆಣಸಿನ ಪೇಸ್ಟ್ ತಯಾರಿ, ಅದರೊಟ್ಟಿಗೆ ಉಪ್ಪು, ಅದರೊಟ್ಟಿಗೆ ಕರಿಬೇವಿನ ಸೊಪ್ಪಿನ ಇದು ಹಾಗೂ ಲಿಂಬೆ ರಸವನ್ನು ಸೇರಿ ಅತ್ಯುತ್ತಮವಾದ ಮಜ್ಜಿಗೆ, ಶುಚಿ ಹಾಗೂ ರುಚಿಯಾದ ಮಜ್ಜಿಗೆಯನ್ನು ತಯಾರು ಮಾಡ್ತೇವೆ. ಅದಕ್ಕೆ ಮಹಿಳೆಯರೆಲ್ಲ ಸೇರ್ತಾ ಇದ್ದೇವೆ. ಹಾಗೆ ನಾವು ಸಾಧಾರಣ ಒಂದು 22-23 ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದೇವೆ. ಅಮ್ಮನವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಅವರ ಜೊತೆಯಲ್ಲಿ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಬಹಳ ಸಂತೋಷ ಕೊಡ್ತಾ ಇದೆ. ಸಾಯಿರಾಮ್. ನಮಸ್ತೆ. ಈ ಇದರಲ್ಲಿ ನಮಗೆ ಹಲವರು ನಮ್ಮ ಹತ್ರ ಪ್ರಶ್ನೆ ಮಾಡಿದ್ದಾರೆ. ಇದು ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಜನರಿಗೆ ಸಾವಿರ ಜನರಿಗೆ ನೀವು ಇದನ್ನು ಹೇಗೆ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಅದು ಬೇರೇನೂ ಅಲ್ಲ, ನಾವು ಹಿಂದಿನ ವರ್ಷದ ಒಂದು ಪಟ್ಟಿ ನಮ್ಮ ಹತ್ರ ಇರ್ತದೆ. ಅದನ್ನು ನೋಡಿ ಅವರಿಂದ ಎಷ್ಟು ಸಂಗ್ರಹ ಆಗಿದೆ ಅಂತ ಹೇಳೋದನ್ನು ಬರ್ಕೊಂಡಿರ್ತೇವೆ. ಅವರಿಗೆಲ್ಲ ಅಂಚೆ ಮೂಲಕ ಕಾಗದ ಹಾಕ್ತೇವೆ. ಹೊರತು ಮನೆಗೆ ಆರಂಭದಲ್ಲಿ ಮಾತ್ರ ಮನೆಗೆ ಹೋಗಿ ನಾವು ಪ್ರಚಾರ ಮಾಡಿದ್ದೇವೆ. ಇದು ಆಗ್ತದೋ ಇಲ್ವೋ ಹಲವರು ನಮ್ಮನ್ನು ಹೆದರಿಸೋದು, ಇದೆಲ್ಲ ಹೋಗ್ಲಿಕ್ಕುಂಟ ಮಾರಾಯರೆ ಈ ಅಂತ. ಆದರೆ ನಮಗೆ ಧೈರ್ಯ ಇತ್ತು, ಇದು ಸ್ವಾಮಿಯ ಕೆಲಸ ಅಂತ ಒಂದು ಸೇವಾ ಮನೋಭಾವದಲ್ಲಿ ಇದನ್ನು ನಾವು ಮುಂದುವರಿಸಿದ್ದೇವೆ, ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಕೊಡುವಂಥ ಒಂದು ಮಜ್ಜಿಗೆ ನೀರು ಉಂಟಲ್ಲ, ಇದು ಕೆಲವರು ಹೇಳ್ತಾರೆ ಇದು ಶೀತಾದೀತು, ಇದು ನನಗೆ ಬೇಡ ಅಂತ. ಯಾವುದೇ ಕಾಯಿಲೆ ಬರಲಿಕ್ಕಿಲ್ಲ. ಇದು ರೋಗ ಏನಾದರೂ ಇದ್ದರೆ ಅದು ಇದರಿಂದ ಕುಡಿದ್ರೆ ಹೋಗ್ತದೆ. ಯಾಕೆ ಗೊತ್ತುಂಟ, ಇದರಲ್ಲಿ ನಿಂಬೆಹಣ್ಣು, ಆಮೇಲೆ ಶುಂಠಿ, ಆಮೇಲೆ ಹಸಿಮೆಣಸು, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಉಪ್ಪು ಇಷ್ಟು ದೊಡ್ಡ ವ್ಯವಸ್ಥೆಗೆ ಇದಕ್ಕೆ ಎಷ್ಟು ಉಪ್ಪು ನೀವು ಹಾಕ್ತೀರಿ ಅಂತ ಕೇಳಿದರೆ 1 ಚೀಲ 100 kg ಉಪ್ಪನ್ನು ಇದಕ್ಕೆ ಈ ಪಾಕಕ್ಕೆ ಹಾಕ್ತೇವೆ ನಾವು. ಇದನ್ನು ಪಂಚಾಮೃತ ಅಂತ ಇದನ್ನು ಹೇಳ್ಬೋದು. 5 ಬಗೆ ಉಂಟಲ್ಲ, ಪಂಚಾಮೃತ ಅಂತ ಹೇಳ್ಬೋದು. ಅಂಥ ಕಾರ್ಯಕ್ರಮ ಇದು ವರ್ಷಂಪ್ರತಿ ನಡೀತಾ ಇದೆ. ನಡೀಲಿ ಅಂತ ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಂಚಾಮೃತ ಅಂತಾನು ಕರಿಬಹುದು. ಅದರ ಜೊತೆಗೆ ಮಹಾಲಿಂಗೇಶ್ವರನ ಕೃಪೆಯಿಂದ ಅಮೃತವಾಗಿ ಇದು ಜನರಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸರ್ ನಮಸ್ತೆ, ನೀವೇನು ಹೇಳಕ್ಕೆ? ಸೈರಮ್, ಇದು
ಕಳೆದ 40 ವರ್ಷದಿಂದ ದಾಟಿ 41ನೇ ವರ್ಷದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. ನಮ್ಮ ಸಮಿತಿಯ ಹಿರಿಯ ಸದಸ್ಯರು ಪ್ರಾರಂಭ ಮಾಡಿದಂಥ ಒಂದು ಸೇವೆ. ಸ್ವಾಮಿ ನಮಗೆ ಹೇಳಿರುವುದೇನಂತ ಹೇಳಿದರೆ, ಸ್ವಾಮಿ ಕೊಟ್ಟ ಸಂದೇಶ ಏನಂತ ಹೇಳಿದರೆ, ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಅರ್ಟ್ ನೆವರ್. ಇದು ಸ್ವಾಮಿ ನಮಗೆ ಕೊಟ್ಟಂತಹ ಸಂದೇಶ. ಈ ಸಂದೇಶವನ್ನು ಒಂದು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಅತ್ಯಂತ ಸಕ್ರಿಯವಾಗಿ ದುಡಿದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಒಬ್ಬರಿಬ್ಬರು ಅಂತಲ್ಲ, ನಮ್ಮ ಸಮಿತಿಯ ಸಾಮಾನ್ಯ ಒಂದು 100 ಜನ ಸದಸ್ಯರು ಇದರು ಬೆಳಿಗ್ಗೆ ಒಂದು 7 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ಸಕ್ರಿಯವಾಗಿ ಇದರಲ್ಲಿ ದುಡಿತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಪ್ರತಿ ವರ್ಷ ನಮಗೆ ಮಜ್ಜಿಗೆ ಕೊಡುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗೆಲ್ಲರಿಗೂ ಪ್ರತಿ ವರ್ಷ ಲೆಟರ್ ಹೋಗ್ತದೆ ನಮ್ಮ ಸಮಿತಿಯಿಂದ. ಅವರು ಎಲ್ಲರೂ ತಂದು ಇಲ್ಲಿ ಇದನ್ನು ಒಪ್ಪಿಸ್ತಾ ಇದ್ದಾರೆ. ಇದನ್ನು ಆ ಊರಿನವರೆಲ್ಲ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಶ್ರೀ ಸ್ವಾಮಿಯ ಅನುಗ್ರಹದಿಂದ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ನಾವು ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಮಗೆ ಸ್ವಾಮಿಗೆ ಎಲ್ರಿಗೂ ನಾವು ಅತ್ಯಂತ ಕೃತಜ್ಞತಾ ಪೂರ್ವಕವನ್ನು ಸ್ಮರಿಸ್ತಾ ಇದ್ದೇವೆ. ಇದು ಭಕ್ತಿಯಿಂದ ನಡೆಯುವಂಥ ಕಾರ್ಯಕ್ರಮ. ಸತ್ಯಸಾಯಿ ಅವರ ಆ ಒಂದು ಭಾವಚಿತ್ರಕ್ಕೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಭಕ್ತಿ ಪ್ರಧಾನವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಈ ಕಾರ್ಯಕ್ಕೆ ಇವರು ಮುಂದಾಗ್ತಾರೆ ಅನ್ನುವಂಥದ್ದು. ನಾವೀಗ ಹೊರಭಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ನೋಡಿ, ನಿತ್ಯ ನಿರಂತರವಾದಂತಹ ಸೇವೆಯಲ್ಲಿ ತೊಡಗಿರುವಂತಹ ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಮಜ್ಜಿಗೆಯನ್ನು ಹಂಚ್ತಾ ಇರುವಂಥದ್ದು. ಈಗ ಕ್ರಮೇಣವಾಗಿ ಜನ ಏರ್ತಾ ಇದ್ದಾರೆ. ಮಜ್ಜಿಗೆ ಕುಡಿಯುವವರ ಸಂಖ್ಯೆ ಕೂಡ ಏರ್ತಾ ಇದೆ. ಬಹಳಷ್ಟು ಜನರು ಇಲ್ಲಿ ಬಂದು ಮಜ್ಜಿಗೆಯನ್ನು ಕುಡಿಯುವಂಥದ್ದು. ಒಂದಲ್ಲ ಎರಡಲ್ಲ, 25,000ಕ್ಕೂ ಹೆಚ್ಚು ಲೀಟರ್ ಮಜ್ಜಿಗೆಯನ್ನು ಇವತ್ತು ಇವರು ವಿತರಣೆ ಮಾಡಲಿಕ್ಕಿದ್ದಾರೆ. ರಾತ್ರಿ ಸುಮಾರು 11 ಗಂಟೆಯ ತನಕವೂ ಕೂಡ ಇಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, 41ನೇ ವರ್ಷದ ಸೇವೆ ಇದು. ಬಹಳ ದೊಡ್ಡದಾದಂತಹ ಒಂದು ಬಾಯಾರಿಕೆಯನ್ನು ಹೋಗಲಾಡಿಸುವಂಥದ್ದು ಮತ್ತು ಯಾರಿಗೂ ಕೂಡ ಒಂದೇ ಗ್ಲಾಸ್ ಅಂತ ಹೇಳುವಂಥ ಕ್ರಮ ಇಲ್ಲ, ಎಷ್ಟು ಬೇಕಾದರೂ ಕುಡೀರಿ ಅಂತ ಹೇಳುವಂಥದ್ದು. ಜೊತೆಗೆ ಎಲ್ಲ ಮಹಿಳೆಯರು ಸೇರಿ ಇಲ್ಲಿ ಈ ಒಂದು ಮಜ್ಜಿಗೆ ವಿತರಣೆಯನ್ನು ಮಾಡ್ತಾ ಇದ್ರೆ, ಅಲ್ಲಿ ಪುರುಷರೆಲ್ಲ ಸೇರಿ ಅದನ್ನು ಮಿಕ್ಸ್ ಮಾಡುವಂಥದ್ದು ಮತ್ತು ಆ ದೊಡ್ಡ ದೊಡ್ಡ ಹಂಡೆಗಳನ್ನು ಎತ್ತುವಂಥದ್ದು, ಹೀಗೆ ಬಾರದ ಕೆಲಸ ಎಲ್ಲ ಕೆಲಸವನ್ನು ಅವರು ಮಾಡುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಸೇವೆ ಅಂತ ಇದನ್ನ ಕರಿಬಹುದು. ಒಂದು ಕಡೆಯಿಂದ ಮಜ್ಜಿಗೆ ಸೇವೆ ಯಾವ ರೀತಿಯಾಗಿ ನಡೀತಿದೆ ಅಂತ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಸತ್ಯಸಾಯಿ ಮಂದಿರದಲ್ಲಿ ನಾವಿದ್ದೇವೆ. ಇಲ್ಲಿ ಪ್ರಮುಖ ವಿಚಾರವನ್ನು ಮಾತಾಡೋದಕ್ಕೆ ಬಂದಿದ್ದೇವೆ. ಆರಂಭದಲ್ಲಿ ನೀರು ಕೊಡುವ ಅಂತ ಶುರುವಾದಂತಹ ಯೋಚನೆ ಅದೇ ವರ್ಷ ನೀರಿನ ಬದಲು ಮಜ್ಜಿಗೆ ಕೊಡುವ ಅಂತ ಹೇಗೆ ಆರಂಭವಾಯಿತು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಹಿರಿಯರು ಆದಂತಹ ಪದ್ಮನಾಭ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ. ಮಜ್ಜಿಗೆ ಸೇವೆ ಅನ್ನುವಂಥದ್ದು ಬಹುದೊಡ್ಡ ಸೇವೆಯಾಗಿ ಒಂದು ಪರಿವರ್ತ ಆಗಿದೆ. ಈಗ ಏನು ಹೇಳ್ತೀರಿ, ಅಂದಿನ ದಿನ ಹೇಗಿತ್ತು, ಆವತ್ತು ಹೇಗೆ ಈ ಸೇವೆ ಆರಂಭವಾಯಿತು? ಅಂದರೆ ನಮ್ಮ ಸಮಿತಿ ಹೆಸರು ಸೇವಾ ಸಮಿತಿ. ನಾವು ಸೇವೆ ಮಾಡುವುದೇ ಮುಖ್ಯ, ನಮಗೆ ಸ್ವಾಮಿ ಹೇಳಿದ್ದು. ಆ ಜಾತ್ರೆ ಟೈಮಿನಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಈಗ ಅಲ್ಲಿ ಜಾತ್ರೆಯಲ್ಲಿ ನೋಡಿ, ಈ 16-17ಕ್ಕೆ ಮಾತ್ರ ದೇವಸ್ಥಾನದಲ್ಲೂ ಜಾತ್ರೆ ಆಗಿದೆ, ಮತ್ತೆಲ್ಲ ಬೀದಿ ಸವಾರಿ ಜನ ಎಲ್ಲ ಹೀಗೆ ಇರ್ತಾರೆ. ಅಲ್ಲಿ ಬಂದವರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಸಮಿತಿಯ ಮೀಟಿಂಗಿನಲ್ಲಿ ಒಂದು ಪ್ರಸ್ತಾಪ ಬಂತು. ಆಗ ಇನ್ನೊಬ್ಬರು ಏನು ಹೇಳಿದ್ರು, ಸುಂದರ ಭಟ್ ಅಂತ ಹೇಳಿಕೊಂಡು ಅವರು ವಿವೇಕಾನಂದ ಕಾಲೇಜಿನ ಲೆಕ್ಚರರ್, ಅವರು ಸಜೆಷನ್ ಕೊಟ್ಟರು, ನೀರಿನ ಬದಲು ಮಜ್ಜಿಗೆ ಸಂಗ್ರಹಿಸಿ ಕೊಟ್ಟರೆ ಒಳ್ಳೆಯದಲ್ವಾ ಅಂತ ನೋಡುವ ಅಂತ ಹೇಳಿಕೊಂಡು. ಹಾಗೆ ನಮಗೆ ಅಷ್ಟು ಮಜ್ಜಿಗೆ ಸಂಗ್ರಹಿಸುವ ಧೈರ್ಯ ಇರಲಿಲ್ಲ, ಬರ್ತದೆ ಅಂತ ಹೇಳಿ ಆ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾದೆವು. ಹಾಗೆ 1981 ಆರಂಭವಾದದ್ದು. ಆಗ ಮಜ್ಜಿಗೆ ಸಾಕಷ್ಟೆಲ್ಲ ಸಂಗ್ರಹವಾಗಿದೆ. ಆ ನಂತರ ನಾವು ಪ್ರತಿ ವರ್ಷ ಮಜ್ಜಿಗೆಯನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಅದಕ್ಕೆ ಶುಂಠಿ, ಮೆಣಸು, ಆನಂತರ ಉಪ್ಪು, ಆನಂತರ ಮತ್ತು ಈ ಬೇವಿನ ಸೊಪ್ಪು ಇತ್ಯಾದಿಗಳನ್ನೆಲ್ಲ ಹಾಕಿ ಮತ್ತು ನಿಂಬೆ ಅದನ್ನೆಲ್ಲ ಹಾಕಿ ಕುಡಿಲಿಕ್ಕೆ ಯೋಗ್ಯವಾದಂಥ ಪಾನೀಯವನ್ನಾಗಿ ಅದನ್ನು ವಿತರಿಸುವಂಥ ಕೆಲಸ ನಡೀತಾ ಬಂದಿದೆ. ಈಗ ನಿಮಗೆ ಅವತ್ತು ಆದಂತಹ ಅವತ್ತು ಸವಾಲಿತ್ತು, ನೀರು ಕೊಡುವ ಅಂತ ಯೋಚನೆ ಮಾಡಿದ್ರಿ. ಇವತ್ತು ಮಜ್ಜಿಗೆ ಕೊಡುವುದಕ್ಕೆ ಸವಾಲು ಇದೆಯಾ ಸರ್? ಸವಾಲು ಅಂತಾರೆ ಹಾಗಲ್ಲ. ಆಗ ನಮಗೆ ನೀರನ್ನೇ ನಾವು ಬೇರೆ ಕಡೆಯಿಂದ ಟ್ಯಾಂಕರಲ್ಲಿ ತಂದು ಕೊಡ್ತಿದ್ದದ್ದು ನೋಡಿ. ಮತ್ತು ನಮ್ಮ ಸಮಿತಿಯಲ್ಲಿ ಒಂದು ಒಳ್ಳೆಯ ಒಗ್ಗಟ್ಟು ಉಂಟು. ನಾವು ಬಂದು ಮೀಟಿಂಗಿಗೆ ಮಾತ್ರ ಬಂದು ಹೋಗುವುದಲ್ಲ, ಎಲ್ಲ ಕೆಲಸ ಆಗಿ ಪಾತ್ರೆಗಳನ್ನು ಒಳಗೆ ತೊಳೆದು ಒಳಗೆ ಇಟ್ಟು ಹೋಗುವಷ್ಟು ಎಲ್ಲ ಸಮಿತಿ ಎಲ್ಲರೂ ಒಂದು ಸಹಕಾರ ಕೊಡ್ತಾರೆ. ಅದರಿಂದಾಗಿ ಇದೊಂದು ಕಷ್ಟ ಅಂತ ಕಾಣಲೇ ಇಲ್ಲ. ಎಲ್ಲ ಅಂತ ಹೇಳಿದರೆ ಮಹಿಳೆಯರು ಸಮೇತ ಈ ಪಾತ್ರ ತೊಳೆಯೋದು ಮತ್ತು ಇತ್ಯಾದಿ ನೋಡಿ. ಈಗ ಇವತ್ತು ರಾತ್ರಿಗೆವರೆಗೆ ಇದ್ದರೆ ಸಾಧಾರಣ 1 ಗಂಟೆ ರಾತ್ರಿ ಆಗೋದು ಉಂಟು. ಯಾಕಂದರೆ ರಥೋತ್ಸವ ಮುಗಿದು ಆನಂತರ ಆ ಸಾಮಾನು ಹಿಂದೆ ತಗೊಂಬರ್ಬೇಕಾದ್ರೆ ಲಾರಿ ಹೋಗಲಿಕ್ಕೆ ತಕ್ಕ ಜನ ಸಂಖ್ಯೆ ಕಡಿಮೆ ಆಗಬೇಕು. ಹಾಗೆ ಅದನ್ನು ತಂದು ಇಲ್ಲೆಲ್ಲ ತೊಳೆದು ಇಟ್ಟು ಮತ್ತೆ ಹೋಗುತ್ತಾರೆ. ಅಷ್ಟು ಎಲ್ಲರೂ ಆ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ.
ಇದು ಇವರ ಮಾತು. ಸಹಕಾರದಿಂದಲೇ ಆಗ್ತಾ ಇರುವಂಥದ್ದು ಈ ಸೇವೆ ಅನ್ನುವಂಥದ್ದು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದೇ ಮಂತ್ರವನ್ನು ಜಪಿಸಿ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ನಾನು ಕೂಡ ಮಜ್ಜಿಗೆ ಕುಡಿಬೇಕು, ಹೋಗ್ತೇನೆ. ನಮಗೂ ಕೂಡ ಬಿಸಿಲಿನ ಬೇಗೆಗೆ ಬಹಳಷ್ಟು ಸೆಕೆಯಾಗಿದೆ, ಬೆವರು ಇಳಿತಾ ಇದೆ. ನಾವು ಮಜ್ಜಿಗೆ ಕುಡಿಯೋದು ಹೋಗೋದಿಲ್ಲ, ನಮ್ಮಂಥವರಿಗೆ ಒಂದು ಲೋಟ ಎಲ್ಲ ಸಾಕಾಗೋದಿಲ್ಲ. ಮಜ್ಜಿಗೆ ಹೇಗಿದೆ ಅನ್ನುವಂಥದ್ದನ್ನು ನೋಡುವ. ಬಹಳ ಹಿತವಾದಂಥದ್ದು, ಜೊತೆಗೆ ಬಹಳ ಅದ್ಭುತವಾದಂಥ ಮಿಶ್ರಣ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಬಹಳ ಅದ್ಭುತವಾದಂಥ ಮಿಶ್ರಣ. ಅದರ ಜೊತೆಗೆ ಸತ್ಯಸಾಯಿ ಮತ್ತು ಮಹಾಲಿಂಗೇಶ್ವರನ ಕೃಪೆ ಎಲ್ಲವೂ ಕೂಡ ಅಡಗಿರುವಂತಹ ಅಮೃತವಾದ ವಿತರಣೆ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಅವರ ಈ ಅದ್ಭುತವಾದಂತಹ ಸೇವೆಗೆ ನಮ್ಮದೊಂದು ಸಲಾಂ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ.